ಕಾಂಗ್ರೆಸ್ 70 ವರ್ಷಗಳಲ್ಲಿ ಏನು ಮಾಡಿದೆ ಎನ್ನುತ್ತಾರೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು 7 ವರ್ಷ ಆಗಿದೆ. 7 ವರ್ಷಗಳ ಅವಧಿಯಲ್ಲಿ ಏನು ಮಾಡಿದ್ದಾರೆ? ಕಾಶ್ಮೀರಿ ಫೈಲ್ಸ್ಗೆ ಮೊದಲು ಮಂಗಳೂರು ಫೈಲ್ಸ್ನ ಬಗ್ಗೆ ತಿಳಿದುಕೊಳ್ಳಲಿ, ಮತ್ತೆ ಆಮೇಲೆ ಹಳೆಯ ಕಾಶ್ಮೀರಿ ಫೈಲ್ಸ್ ನೋಡಲಿ ಎಂದು ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರನಾಥ್ ಹೇಳಿದರು. ಮೊದಲು ಮಂಗಳೂರಿನಲ್ಲಿ ನಡೆದ ಕೆಲವೊಂದು ಫೈಲ್ಸ್ನ ಬಗ್ಗೆ ತಿಳಿಯಬೇಕಿದೆ. ಅದೆಷ್ಟೋ ಮಂದಿ ಹತ್ಯೆಯಾಗಿದೆ, ಇನ್ನೂ ನ್ಯಾಯ ಸಿಕ್ಕಿಲ್ಲ. ದಲಿತ ಯುವಕನ ಸಾವಿಗೆ ಪರಿಹಾರದಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ. ಬೆಳ್ತಂಗಡಿಯ ದಿನೇಶ್ ಎಂಬ ಯುವಕನ ಕೊಲೆಗೆ ನ್ಯಾಯ ಸಿಕ್ಕಿಲ್ಲ. ಹರ್ಷ ಕೊಲೆಯ ವೇಳೆ 25 ಲಕ್ಷ ಘೋಷಿಸಿದ್ದಾರೆ. ಆದರೆ ದಲಿತ ಎನ್ನುವ ಕಾರಣಕ್ಕೆ ದಿನೇಶ್ ಅವರಿಗೆ 8 ಲಕ್ಷ ಮಾತ್ರ ಪರಿಹಾರ ಘೋಷಿಸಿದೆ. ದಲಿತರ ಸಾವಿಗೆ ಬೆಲೆ ಇಲ್ವಾ? ಅವರೇನು ಹಿಂದೂಗಳು ಅಲ್ವಾ? ವಿನಾಯಕ ಬಾಳಿಗ ಹತ್ಯೆಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. 6 ವರ್ಷಗಳಲ್ಲಿ ಒಂದು ಹತ್ಯೆಗೆ ನ್ಯಾಯ ಕೊಡಿಸಲಾಗಿಲ್ಲ. ಕೊಲೆಗಳಾದಾಗ ಮೊದಲು ಬಂದು ನಿಲ್ಲುವ ಶೋಭಕ್ಕ ಎಲ್ಲಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ರು. ಸರ್ಕಾರ ಎಷ್ಟು ನಿರ್ಲಕ್ಷ್ಯತೆಯನ್ನು ತೋರ್ತದೆ. ಬೇಕಾದಾಗ ಅವರಿಗೆ ಬೇಕಾದ ಸಮಯದಲ್ಲಿ ಅವರಿಗೆ ಬೇಕಾದವರಿಗೆ ಸರಿಯಾದಂತಹ ಒಂದು ಅನುಕೂಲಗಳನ್ನು ಮಾಡಿಕೊಡ್ತದೆ. ಅವರದೇ ಪಕ್ಷದ ಯುವಕ, ಅವರದೇ ಪಕ್ಷದ ಒಬ್ಬ ನಾಯಕ, ಅವರದೇ ಪಕ್ಷದ ಕಾರ್ಯಕರ್ತರಾಗಿದ್ದ ವಿನಾಯಕ ಬಾಳಿಗ ಅವರ ಸಾವಿಗೆ ನ್ಯಾಯವನ್ನು ಕೊಡೋದ್ರಲ್ಲಿ ಸರ್ಕಾರ ಮಾತ್ರ ಬೇಕೆಂದು ಎಣಿಸಿಲ್ಲ. ಬಿಜೆಪಿ ಸರ್ಕಾರ ಇದನ್ನು ನಾವು ಖಂಡಿಸಿ ಒಂದು ಪಾದಯಾತ್ರೆಯನ್ನು ಮಾಡಿದ್ವಿ. 6 ವರ್ಷಗಳು ಬಹಳ ಸುದೀರ್ಘ ಅವಧಿ ಅಂತ ನಮಗೆ ಅನಿಸ್ತದೆ. 6 ವರ್ಷಗಳಂದರೆ ಸುಮಾರು 365 ದಿನ ಒಂದು ವರ್ಷದಲ್ಲಿ. ಹಾಗೇನೆ ವಿನಾಯಕ ಬಾಳಿಗ ಅವರ ಒಂದು ವಿಚಾರದಲ್ಲಿ ನಡೆದಂಥ ಅನ್ಯಾಯವನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಒಬ್ಬ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿ ನಾನಲ್ಲಿ ಹೋಗಲಿಲ್ಲ. ಒಬ್ಬ ಸಹೋದರಿಯಾಗಿ ಅಲ್ಲಿ ಅವರಿಗೆ 2 ಸಹೋದರಿಯರು. ಅವ್ರನ್ನ ನೋಡಿದ್ರೆ ನಿಮಗೆ ಯಾವ ಕಾಶ್ಮೀರಿ ಫೈಲ್ಸ್ಗಿಂತನೂ ಮಂಗಳೂರು ಫೈಲ್ಸ್ ನೆನಪಾಗ್ತದೆ. ಮಂಗಳೂರು ಫೈಲ್ಸ್ನ ತೆಗೆದು ನೋಡ್ಬೇಕು ನಾವು. ಕಾಶ್ಮೀರಿ ಫೈಲ್ಸ್ ಎಲ್ಲೋ ದೂರದಲ್ಲಿ, ಅದು ಹಳೇ ಕತೆ ಆಯ್ತಲ್ಲ. ಇತ್ತೀಚೆಗೆ ನಡೀತಾ ಇರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಈಗ ನಮ್ಮ ಕಣ್ಣು ಮುಂದೆ ನಡೀತಾ ಇರ್ತಕ್ಕಂತಹ ಮಂಗಳೂರು ಫೈಲ್ಸ್ನ ಮೊದಲು ತಾವೆಲ್ಲರೂ ಆ ಒಂದು ವಿಚಾರಗಳನ್ನ ತಿಳ್ಕೊಳ್ಳಿ, ತೆಗೆದು ನೋಡ್ರಿ ಅಂತ ನಾನು ಈ ಸಂದರ್ಭದಲ್ಲಿ ಆ BJP ನಾಯಕರಿಗೆ ನಾನು ಹೇಳ್ತೇನೆ. ತಂಡೋಪತಂಡವಾಗಿ ನಮ್ಮ ನಾಯಕರು MLAಗಳಾದಿಯಾಗಿ ಮುಖ್ಯಮಂತ್ರಿಗಳಾದಿಯಾಗಿ ಕಾಶ್ಮೀರ್ ಫೈಲ್ಸ್ ನೋಡ್ಕೊಂಡು ಬಂದಿದ್ದಾರೆ. ಕರ್ನಾಟಕ ಫೈಲ್ಸ್ನ ತೆಗೆದು ನೋಡ್ರಿ ಸ್ವಲ್ಪ. ಅದರಲ್ಲಿ ಮುಖ್ಯವಾಗಿ ಮಂಗಳೂರು ಫೈಲ್ಸ್ನ ನೋಡ್ರಿ. ಇಲ್ಲೇ ಧರ್ಮಸ್ಥಳದಲ್ಲಿ ಆದಂತಹ ದಿನೇಶ್ ಅವರ ಸಾವು ಇದು ನ್ಯಾಯವಾ? ಅದೇ ಹರ್ಷನ ಸಾವಿಗೆ ತಾವು ಸ್ಪಂದಿಸಿದ ರೀತಿ ಸಾವೇ, ನೋವೇ. ಎಲ್ಲ ಸಾವು ಒಂದೇ ಥರ ಅಲ್ಲವಾ? ದಲಿತರ ಸಾವು ಬೇರೆ, ಇವರ ಸಾವು ಬೇರೆ, ಅವರ ಸಾವು ಬೇರೆ, RSSನವರ ಸಾವು ಬೇರೆ, ಹಿಂದೂ ಸಂಘಟನೆಗಳ ಸಾವು ಬೇರೆ ಅಂತ. ಸಾವಿನಲ್ಲಿ ಕೂಡ ಜಾತಿ ಅಂತ ಏನಾದರೂ ಇದೆಯಾ? ಇದನ್ನು ನಾವು ತೀವ್ರವಾಗಿ ಈ ಸಲ ಖಂಡಿಸ್ತಾ, ನಾನು ಕೂಡ ಮನೆಗೆ ಭೇಟಿ ಕೊಟ್ಟಾಗ ತಿಳಿದು ಬಂದದ್ದು ಬರೀ 8 ಲಕ್ಷವನ್ನು ಅವರು ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ ಸರ್ಕಾರದಿಂದ. ಯಾವ ಆಧಾರದ ಮೇಲೆ ಇದನ್ನು ಅವರು ಫಿಕ್ಸ್ ಮಾಡಿದ್ದಾರೆ? ಅಲ್ಲಿ 25 ಲಕ್ಷ ಯಾವ ಆಧಾರದ ಮೇಲೆ ಕೊಟ್ಟರು? ಈ ಸಾವಿಗೆ ಯಾಕೆ ಬೆಲೆ ಇಷ್ಟು ಕಟ್ತೀರಿ? ದಲಿತರ ಸಾವಿಗೆ ಬೆಲೆ ಇಷ್ಟ? ಇದು ಪ್ರಶ್ನೆ ಅಲ್ವಾ? ಸಂವಿಧಾನದ ಅಡಿಯಲ್ಲಿ ಹೇಳ್ತಕ್ಕಂಥ ಒಂದು ಪ್ರಶ್ನೆ. ಇವತ್ತು ಅನ್ಯಾಯ ಆಗ್ತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಕುಟುಂಬ ಇದೆ, 3 ಮಕ್ಕಳಿದ್ದಾರೆ, 2 ಹೆಣ್ಣು ಮಕ್ಕಳಿದ್ದಾರೆ. ಅವರ ಒಂದು ಜೀವನವನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಇದೊಂದಾದರೆ ವಿನಾಯಕ ಬಾಳಿಗ ಅವರ ಫ್ಯಾಮಿಲಿಯಲ್ಲೂ ಕೂಡ 2 ಸಹೋದರಿಯರಿದ್ದಾರೆ. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಮುಖಂಡರು ಉಪಸ್ಥಿತರಿದ್ದರು.